ಮಂಗಳದ ದಕ್ಷಿಣ ಕನ್ನಡ ಜಿಲ್ಲಾ ಕೇಂದ್ರ ಸಹಕಾರಿ ಬ್ಯಾಂಕ್ದ ಸಭಾಂಗಣಡು ಶನಿವಾರ ಬ್ಯಾಂಕ್ದ ಗುರ್ಕಾರ್ಯರು ಡಾಕ್ಟರ್ ಎಂಎನ್ ರಾಜೇಂದ್ರ ಕುಮಾರ್ ಸುದ್ದಿ ಕೊಟ್ಟುಡು ಬ್ಯಾಂಕ್ದ ವರ್ಷದ ಬುಲಿಚಲ್ ವರದಿನ ದುಂಬುದಿಯರು ಒತ್ತು ಗುರ್ಕಾರ್ಯರು ಬೊಕ್ಕ ನಿರ್ದೇಶಕರ ಮಾತ ಒಟ್ಟುಗಿತ್ತೇರು. ದಕ್ಷಿಣ ಕನ್ನಡ ಜಿಲ್ಲಾ ಕೇಂದ್ರ ಸಹಕಾರಿ ಬ್ಯಾಂಕ್ದ ಗುರ್ಕಾರ್ಯರು ಡಾಕ್ಟರ್ ಎಂಎನ್ ರಾಜೇಂದ್ರ ಕುಮಾರ್ ಶನಿವಾರ ಬ್ಯಾಂಕ್ ಸಭಾಂಗಣಡು ಸುದ್ದಿ ಕೊಟ್ಟುಡು ಪಾತಿರ್ದು ಬ್ಯಾಂಕ್ ಜನಸಾಮಾನ್ಯರನ ಬ್ಯಾಂಕ್ ಎಂದು ಗುರ್ತು ಮಲ್ತೊಂದುಡು ಇಂದು ಪೆರ್ಮಿತ ವಿಚಾರ. ನೂತನ ಆರ್ಥಿಕ ವರ್ಷಳಿನ ಸೇವೆಯನ್ನು ಒದಗಾವೊಂದು ಪುನಃ ಬ್ಯಾಂಕ್ 2018 ಮಾರ್ಚ್ 31 ಅಕೇರಿಗೆ 28 ಕೋಟಿ 53 ಲಕ್ಷ ರೂಪಾಯಿ ಲಾಭ ಪಡೆತುಂಡು. 2017 24 ಕೋಟಿ 7 ಲಕ್ಷ ರೂಪಾಯಿ ಲಾಭ ಇತ್ತುಂಡು. ಅವು ಈ ಸರ್ತಿ 111 ಏಡ್ತನಂದು ಪಂಡೇರು. ಬ್ಯಾಂಕ್ದ ಒಟ್ಟು ವ್ಯವಹಾರ 6,749 ಕೋಟಿ 84 ಲಕ್ಷ ರೂಪಾಯಿ ಒಟ್ಟು ವ್ಯವಹಾರ ಮಾಲ್ತದುಂಡು. ಇಂದು 2018-19 ಸಾಲಿಗೆ 7,700 ಕೋಟಿ ರೂಪಾಯಿ ಆವಡುಂದು ಉದ್ದೇಶದೀವಂತ. ಠೇವಣಿ 3,555 ಕೋಟಿ 24 ಲಕ್ಷ ರೂಪಾಯಿ. ಕೊರೋನಾ ಸಾಲ 2,779 ಕೋಟಿ 30 ಲಕ್ಷ ರೂಪಾಯಿ ಆತುಂಡು. ಕೃಷಿ ಸಾಲ ವಸೂಲುಡು 100% ಸಾಧನೆ ಮಲ್ದುಂಡು. ಬ್ಯಾಂಕ್ 19 ಸರ್ತಿ ಅಪೆಕ್ಸ್ ಬ್ಯಾಂಕ್ ಪ್ರಶಸ್ತಿ, 17 ಸರ್ತಿ ನಬಾರ್ಡ್ ಪ್ರಶಸ್ತಿ ಪಡೆತುಂಡು. ಸ್ವಸಹಾಯ ಕುಟುಂಬದ ಸರಿಯಾಯಿನ ಅನುಷ್ಠಾನಡು ರಾಜ್ಯಡೆ ಸುರುತ್ತ ಸ್ಥಾನ ಪಡೆತನೆಂದು ಡಾಕ್ಟರ್ ಎಂಎನ್ ರಾಜೇಂದ್ರ ಕುಮಾರ್ ಪಂಡೇರು. ಒತ್ತು ಗುರ್ಕಾರ್ಯರು ವಿನಯ್ ಕುಮಾರ್ ಸೂರಿಂಜೆ, ನಿರ್ದೇಶಕರು ಬೊಕ್ಕ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಸುದ್ದಿ ಕೊಟ್ಟುಡು ಇತ್ತೇರು. ಅತ್ಯಂತ ಹೆಚ್ಚಿನ 28 ಕೋಟಿ 63 ಲಕ್ಷ ಒಂದು ಡಿಸಿ ಬ್ಯಾಂಕ್ ಲಾಭ ಪಡೆದಿದೆ ಅಂತ ಹೇಳಿ ನಮಗೆಲ್ಲ ಹೆಮ್ಮೆ ಅಂತ ಹೇಳಲಿಕ್ಕೆ ಸಂತೋಷ ಆಗ್ತಾ ಇದೆ. ಅದೇ ರೀತಿ ಲಾಭದಲ್ಲಿ ನಾವು ಸುಮಾರು 19% ಏರಿಕೆಯನ್ನು ಕೂಡ ಕಂಡಿದ್ದೇವೆ. ವರದ ವರ್ಷದಲ್ಲಿ ಒಟ್ಟಿಗೆ ನಾವು ಸುಮಾರು 6,748 ಕೋಟಿಯ ವ್ಯವಹಾರವನ್ನು ಮಾಡಿ ಈ ಲಾಭವನ್ನು ಮಾಡಿದ್ದೇವೆ. ಠೇವಣಿಯಲ್ಲಿಯೂ ಕೂಡ ಅಷ್ಟೇ ಸುಮಾರು 11% ಠೇವಣಿಯಲ್ಲಿ ಏರಿಕೆಯನ್ನು ಕಂಡು ಈ ಸಲ ಒಟ್ಟು 3,561 ಕೋಟಿಯಷ್ಟು ಠೇವಣಿಯನ್ನು ನಾವು ಸಂಗ್ರಹಿಸಿದ್ದೇವೆ ಅಂತ ಹೇಳಿಕೆ ನಮಗೆ ಸಂತೋಷ ಆಗ್ತದೆ.